ದಡ್ಡಲಕಾಡು ಸರ್ಕಾರಿ ಶಾಲೆಯ ನಾಯಕ ಮತ್ತು ಉಪನಾಯಕ ಸ್ಥಾನಕ್ಕೆ ಶಾಂತಿಯುತವಾದ ಮತದಾನ ನಡೆಯಿತು. ಮೊದಲ ಬಾರಿಗೆ ಇವಿಎಂ ಮೂಲಕ ವಿದ್ಯಾರ್ಥಿಗಳು ಮತ ಚಲಾಯಿಸಿ ತಮ್ಮ ನೆಚ್ಚಿನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರು. 100% ಮತದಾನ ನಡೆದು ಚುನಾವಣಾ ಪ್ರಕ್ರಿಯೆ ಯಶಸ್ವಿಯಾಯಿತು. ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಈ ಬಾರಿ ಶಾಲಾ ಚುನಾವಣೆಯನ್ನ ನಡೆಸಲಾಯಿತು. ವಿಶೇಷವೆಂದರೆ ಈ ಬಾರಿ ಮೊದಲ ಬಾರಿಗೆ ಮತಪತ್ರದ ಬದಲಾಗಿ ಮತಯಂತ್ರದ ಮಾದರಿ ಇರುವ ಇವಿಎಂ ಮೊಬೈಲ್ ಆಪ್ ಮೂಲಕ ವಿದ್ಯಾರ್ಥಿಗಳು ಮತ ಚಲಾಯಿಸಿದ್ರು. ಸಾರ್ವತ್ರಿಕ ಚುನಾವಣೆಯಂತೆ ರಾಜ್ಯಪಾಲರ ಜವಾಬ್ದಾರಿ ನಿರ್ವಹಿಸಿದ ಶಾಲಾ ಮುಖ್ಯೋಪಾಧ್ಯಾಯ ರಮಾನಂದ್ ಅವರು ಚುನಾವಣೆ ನಡೆಸುವಂತೆ ಚುನಾವಣಾ ಆಯುಕ್ತೆ ಪ್ರೌಢಶಾಲಾ ಶಿಕ್ಷಕಿ ಕವಿತಾ ಅವರಿಗೆ ಆದೇಶವನ್ನ ನೀಡಿದ್ರು. ಅದರಂತೆ ಆಯುಕ್ತರು ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಿದ್ರು. ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ರು. ಆಯುಕ್ತರು ಚಿಹ್ನೆಗಳನ್ನ ಘೋಷಣೆ ಮಾಡಿದ್ರು. ನಿರ್ದಿಷ್ಟ ದಿನಾಂಕದಂದು ಕೆಲ ವಿದ್ಯಾರ್ಥಿಗಳು ನಾಮಪತ್ರ ವಾಪಸ್ಸು ಪಡೆದುಕೊಂಡರು. ಉಳಿದ ನಾಮಪತ್ರಗಳನ್ನು ಪರಿಶೀಲನೆ ನಡೆಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಯಿತು. ಶಾಲೆಯಲ್ಲಿ ಮಸ್ಟರಿಂಗ್ ಕಾರ್ಯ ನಡೆಯಿತು. ಶಿಕ್ಷಕರು ಪ್ರಿಸೈಡಿಂಗ್ ಆಫೀಸರ್, ಪೋಲಿಂಗ್ ಆಫೀಸರ್ ಆಗಿ ಸಹಕರಿಸಿದ್ರು. ಅಭ್ಯರ್ಥಿ ಪರ ಏಜೆಂಟರಿಗೆ ಮತಕೇಂದ್ರದ ಒಳಗಡೆ ಉಪಸ್ಥಿತರಿರಲು ಅವಕಾಶವನ್ನ ನೀಡಲಾಗಿತ್ತು. 4ರಿಂದ 10ನೇ ತರಗತಿಯವರೆಗಿನ ಒಟ್ಟು 650 ವಿದ್ಯಾರ್ಥಿಗಳು ಸಾಲಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಪ್ರತಿ 1 ಗಂಟೆಗೊಮ್ಮೆ ಶೇಕಡಾವಾರು ಮತ ಚಲಾವಣೆಯನ್ನ ಘೋಷಣೆ ಮಾಡಲಾಗ್ತಿತ್ತು. ಅಂತಿಮವಾಗಿ 100% ಮತದಾನ ದಾಖಲಾಯಿತು. ಡಿಮಸ್ಟರಿಂಗ್ ನಡೆದು ಶಾಲಾ ನಾಯಕಿಯಾಗಿ 10ನೇ ತರಗತಿಯ ಪ್ರತೀಕ್ಷಾ ಹಾಗೂ ಉಪನಾಯಕನಾಗಿ 8ನೇ ತರಗತಿಯ ಗೌರವ್ ಚಿಯರ್ ಮತ ಚಲಾಯಿಸಿದ್ರು. ವಿಜೇತ ಅಭ್ಯರ್ಥಿಗಳ ಬೆಂಬಲಿಗರು ಶಾಲಾ ಮೈದಾನದಲ್ಲಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದ್ರು. ಚುನಾವಣಾ ಆಯುಕ್ತರು ವಿಜೇತರಿಗೆ ಪ್ರಮಾಣ ಪತ್ರವನ್ನ ನೀಡಿದ್ರು. ಗೆದ್ದ ಅಭ್ಯರ್ಥಿಗಳು ರಾಜ್ಯಪಾಲರ ಬಳಿ ಬಂದು ಮಂತ್ರಿಮಂಡಲ ರಚನೆಗೆ ಅವಕಾಶವನ್ನ ಕೋರಿದ್ರು. ಜೂನ್ 1ರಂದು ಶಾಲೆಯ ನೂತನ ಮಂತ್ರಿಮಂಡಲದ ಪ್ರತಿಜ್ಞಾ ವಿಧಿ ಹಾಗೂ ಮಂತ್ರಿಮಂಡಲ ರಚನೆಗೆ ರಾಜ್ಯಪಾಲರು ಸಮ್ಮತಿ ನೀಡಿದ್ರು. ಈ ಮೂಲಕ ಯಶಸ್ವಿ ಹಾಗೂ ಮಾದರಿ ಚುನಾವಣಾ ಪ್ರಕ್ರಿಯೆಗೆ ದಡ್ಡಲಕಾಡು ಶಾಲೆ ಸಾಕ್ಷಿಯಾಯಿತು. ಶಾಲಾ ಚುನಾವಣೆಯ ವೇಳೆ ಶಾಲಾ ದತ್ತು ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಅಂಚನ್, ಪ್ರೌಢಶಾಲಾ ವಿಭಾಗದ ಕಾರ್ಯಾಧ್ಯಕ್ಷ ಪುರುಷೋತ್ತಮ್ ಅಂಚನ್, ಟ್ರಸ್ಟಿ ರಾಮಚಂದ್ರ ಪೂಜಾರಿ, ಪೋಷಕ ಸುಕುಮಾರ್ ಬಂಟ್ವಾಳ, ಮುಖ್ಯ ಶಿಕ್ಷಕ ರಮಾನಂದ್ ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಸನೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.